ಈಗ ನೆಕ್ಸ್ಟ್ ಏರಿಯಾ ಇಫ್ ಕ್ಲಾಸ್. ಬಹಳ ಈಸಿ ಇದು, ಏನಿಲ್ಲ, ಸ್ಟ್ರಕ್ಚರ್ ತಿಳ್ಕೊಂಡ್ರೆ ಸಾಕು ಮಕ್ಕಳೇ. ಜಸ್ಟ್ ರೀಡ್, ಒಂದು 10 ವಾಕ್ಯಗಳ ಓದ್ಬಿಡಿ, ಬಂದ್ಬಿಡತ್ತೆ. ಓಕೆ, ದೇರ್ ಆರ್ 3 ಟೈಪ್ಸ್ ಆಫ್ ಕಂಡೀಷನಲ್ ಕ್ಲಾಸ್ ಅಂತ ಕರಿತೀವಿ ಇದನ್ನ. ನಿಮಗೆ ಥರ್ಡ್ ಕಂಡೀಷನ್ ಮಾತ್ರ ಇದೆ, ಸಾಮಾನ್ಯ ಕೇಳ್ತಾರೆ. ಥರ್ಡ್ ಕಂಡೀಷನ್ ಅಂತಂದ್ರೆ ಯಾವುದು? ಇಂಪಾಸಿಬಲ್ ಕಂಡೀಷನ್ ಅಂತ ಒಂದಿದೆ. ಅದೆಲ್ಲ ಥಿಯರಿ ಪಾರ್ಟ್ ಬಿಟ್ಬಿಡಿ, ಜಸ್ಟ್ ಗೋ ಟು ದ ಎಕ್ಸಾಂಪಲ್ಸ್ ಡೈರೆಕ್ಟ್ಲಿ. ಎಕ್ಸಾಂಪಲ್ ನೋಡಿ, ಇಫ್ ಶಿ ಹ್ಯಾಡ್ ಆಸ್ಕ್ಡ್ ಮೀ, ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಹ್ಯಾಡ್ ಆಸ್ಕ್ಡ್ ಮೀ ಎ ಕ್ವಶನ್, ಐ ವುಡ್ ಹ್ಯಾವ್ ಆನ್ಸರ್ಡ್. ಐ ವುಡ್ ಹ್ಯಾವ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಹ್ಯಾಡ್ ಬಂದಾಗ ನಿಮಗೆ ವುಡ್ ಹ್ಯಾವ್ ಅನ್ನೋದು ಜ್ಞಾಪಕ ಇರಬೇಕು ಅಷ್ಟೇ. ಬಹಳ ಈಸಿ, ನೋಡ್ಕೊಳ್ಳಿ. ಇಫ್ ದೇ ಹ್ಯಾಡ್ ಪ್ಲೇಡ್ ವೆಲ್, ದೇ ವುಡ್ ಹ್ಯಾವ್ ವನ್ ದ ಮ್ಯಾಚ್. ಚೆನ್ನಾಗಿ ಆಟ ಆಡಿದ್ರೆ ಗೆಲ್ತಾ ಇದ್ರು. ಏನಿದೆ ಅಲ್ಲಿ ಕಷ್ಟ? ಇಟ್ಸ್ ಐ ಥಿಂಕ್ ಒನ್ ಆಫ್ ದಿ ಈಸಿಯೆಸ್ಟ್ ಏರಿಯಾಸ್ ಇನ್ ಗ್ರಾಮರ್. ಓಕೆ, ಇನ್ನು 2 ಕ್ಲಾಸ್ ಇದೆ, ಕಂಡೀಷನ್ ಕ್ಲಾಸ್ 1 and 2. ಅದೆಲ್ಲ ಒಟ್ಟಿಗೆ ಕೊಟ್ಟಿದ್ರೆ ಸಮಸ್ಯೆ ಆಗ್ತಿತ್ತು ನಿಮಗೆ. ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಈಸಿಯೆಸ್ಟ್ ಏರಿಯಾಸ್ ಫಾರ್ ಯು ಇನ್ ದಿ ಎಕ್ಸಾಮಿನೇಷನ್. ಏನ್ ಸ್ಟ್ರಕ್ಚರ್ ಇಟ್ಕೋಬೇಕು ನೀವು? ಹ್ಯಾಡ್ ಬಂದು ಇಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಹ್ಯಾಡ್ ಇರುತ್ತೆ, ಅದಕ್ಕೆ ವುಡ್ ಹ್ಯಾವ್ ಸೇರಿಸ್ಬಿಡಿ, ಬಹಳ ಈಸಿಯಾಗಿ ಅರ್ಥ ಆಗೋಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇಫ್ ಐ ಹ್ಯಾಡ್ ಸೇವ್ಡ್ ಮನಿ, ಐ ವುಡ್ ಹ್ಯಾವ್ ಗಿವನ್ ಇಟ್ ಯು. ನೋಡಿ ಇಲ್ಲಿ ಇದನ್ನ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. Nobody can do mistake in this area. If I had saved the money, I would have given. If I had worked hard, I would have scored more. If she had gone to the school, she would have become literate. Howda? If she had gone to the school. Yes. Next. If I had brought my bike, we would have gone for a long ride. Right? Okay. ನೋಡ್ಕೊಂಡ್ರಾ? ರೈಟ್, ನೋಡಿ ನೆಕ್ಸ್ಟ್. ಇಫ್ ಐ ಹ್ಯಾಡ್ ಮೆಟ್ ಮೈ ಟೀಚರ್ ಬಿಫೋರ್ ದ ಎಕ್ಸಾಮಿನೇಷನ್, ನಮ್ಮ ಟೀಚರ್ ಹತ್ರ ಮೊದಲೇ ಹೋಗಿ ಡಿಸ್ಕಸ್ ಮಾಡಿದ್ರೆ ಏನಾಗ್ತಿತ್ತು ನನಗೆ? ಐ ವುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ಅಲ್ವಾ? ಓಕೆ ಓಕೆ, ನಾವು ಇದು ಸ್ವಲ್ಪ ಕಷ್ಟವಾದ ಏರಿಯಾ ಮಕ್ಕಳೇ. ಇದೊಂದು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ಯಾವುದು? ಒಂದು ವರ್ಡನ್ನ ಡಿಫರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ಬಳಸ್ತೀವಿ ನಾವು. ವಿ ಯೂಸ್ ಇಟ್ ಆಸ್ ಅಡ್ಜೆಕ್ಟಿವ್. ಒನ್ ವರ್ಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಂಗ್ಲಿಷ್ ಆಸ್ ಅಡ್ಜೆಕ್ಟಿವ್, ಆಸ್ ವರ್ಬ್ ಅಂಡ್ ಆಲ್ಸೋ ಆಸ್ ಅ ನೌನ್. ಇಂಟರ್ಚೇಂಜ್ ಮಾಡ್ತೀವಿ ಒಂದು ವರ್ಡ್ ಅನ್ನ. ನೌನಿಂದ ವರ್ಬ್ಗೆ, ವರ್ಬಿಂದ ನೌನ್ಗೆ, ನೌನಿಂದ ಅಡ್ಜೆಕ್ಟಿವ್ಗೆ, ಈ ತರ ಕಾಂಬಿನೇಷನ್ ಮಾಡೋ ಡಿಫರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಬಳಸುವಂತ ಒಂದು ಎಕ್ಸಸೈಸು. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ಲು ಮೇಲಕ್ಕೆ ಇರುತ್ತೆ. ಆದ್ರೆ ಒಂದು ಟಿಪ್ ಹೇಳ್ತೀನಿ, ಈಸಿ ಜ್ಞಾಪಕ ಇಟ್ಕೊಂಡ್ಬಿಡಿ. ಏನಿದೆ ಟಿಪ್ಪು? ನೋಡ್ತಾ ಗೊತ್ತಾ? ನೋಡ್ಕೊಳ್ಳಿ. ಎ ವರ್ಡ್ ಇನ್ ಇಂಗ್ಲಿಷ್ ಕ್ಯಾನ್ ಬಿ ಯೂಸ್ಡ್ ಆಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. Look at this example. We drink water every day. You know that. ಅದೇನದು? ವಾಟರ್ ಅನ್ನೋದೇನು? ನೌನು. ಈ ನೌನನ್ನು ಏನ್ ಮಾಡಬೇಕು? ವರ್ಬ್ ಆಗಿ ಬಳಸ್ಬೇಕು. ಅಂದ್ರೆ ಏನು? ಆಕ್ಷನ್ ಸೇರಿಸ್ಬೇಕು ಅದಕ್ಕೆ. ವರ್ಬ್ ಅಂದ್ರೆ ಆಕ್ಷನ್ ಬರ್ಬೇಕಲ್ವಾ? ಹೆಂಗೆ? ವಿ ವಾಟರ್ ದ ಪ್ಲಾಂಟ್ಸ್. ಇಲ್ಲಿ ವಾಟರ್ ಅಂದ್ರೆ ನೀರ್ ಹಾಕ್ತೀವಿ ಅಂತ ಅರ್ಥ, ಗೊತ್ತಾಯ್ತಾ? ನೀರನ್ನ ಹಾಕುವಂತಹ ಕ್ರಿಯೆ ಇದೆಯಲ್ಲ, ಅದು ವಿ ವಾಟರ್ ದ ಪ್ಲಾಂಟ್ಸ್ ಅಂತ. ಒಂದು ವರ್ಬ್ ಸಾಮಾನ್ಯವಾಗಿ 2ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಬರುತ್ತೆ, ನಿಮ್ಗೆ ಅಲ್ಲಿ ಗೊತ್ತಿದೆ ಅಲ್ವಾ? ಸೊ ವಿ ವಾಟರ್. ಇನ್ನೊಂದು ವರ್ಬ್ ಮಾಡೋದಕ್ಕೆ ಇನ್ನೊಂದು ಇಡಿ ಫಾರ್ಮ್ ಸೇರಿಸ್ಕೊಂಡ್ರೆ ವರ್ಬ್ ಆಗುತ್ತೆ. ವಿ ವಾಟರ್ಡ್ ದ ಪ್ಲಾಂಟ್ಸ್ ಅಂದ್ರೂ ಅದು ವರ್ಬ್ ಆಗುತ್ತೆ. ಸೊ ನಿಮ್ಗೆ 2 ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ವಿ ವಾಟರ್, ವಿ ಡ್ರಿಂಕ್ ವಾಟರ್. ಇಲ್ಲಿ ಡ್ರಿಂಕ್ ಅನ್ನೋದು ವರ್ಬ್. ವಿ ಡ್ರಿಂಕ್ ವಾಟರ್ ಎವ್ರಿ ಡೇ. ನೋಡಿ, ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. 2ನೇ ವಾಕ್ಯ ನೋಡೋಣ. ಮೋಸ್ಟ್ ಪೀಪಲ್ ಗೋ ಫಾರ್ ಎ ವಾಕ್. ಎ ವಾಕ್ ನೌನ್ ಏನಾಗುತ್ತೆ? ನೌನ್ ಹಿಂದ್ಗಡೆ ಆರ್ಟಿಕಲ್ ಇದ್ರೆ ಸಾಮಾನ್ಯ ಈಸಿಯಾಗಿ ಅದು ನೌನ್ ಅಂತ ಕಂಡುಹಿಡಿಬಹುದು. ನೋಡಿ, ಅ ವಾಕ್ ನೌನ್. ವಿ ವಾಕ್ 5 kilometers. ವಿ ವಾಕ್ಡ್ ಏನ್ ಬಂತು? ಇಡಿ ಫಾರ್ಮ್ ಬಂದ್ಬಿಡ್ತು. ಅಂದ್ರೆ ವರ್ಬ್ ಅಂದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಪಾಸ್ಟ್ ಟೆನ್ಸ್ ವರ್ಬ್. ನೀವು ಪಾಸ್ಟ್ ಇಲ್ಲಿ ಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಈಸ್, if they ask you to change it to verb, you have to do it in past tense or present tense, whatever it is. Okay? I bought a new brush. Brush ಅನ್ನೋದು ಗೊತ್ತಲ್ಲ, ಎವ್ರಿ ಡೇ ಹಲ್ಲುತ್ತಿರಲ್ಲ ಬ್ರಷ್, ಅದು. ಓಕೆ, ಈ ಬ್ರಷ್ ಅನ್ನೋದು ಆರ್ಟಿಕಲ್. ಆರ್ಟಿಕಲ್ ಆದ್ರೆ ನೌನು. ಬ್ರಷ್ ಮಾಡೋದಿದೆಯಲ್ಲ, ಅದು ವರ್ಬ್. ಓಕೆ, ನೋಡಿ, ಐ ಬ್ರಷ್ ಮೈ ಟೀತ್ ಇನ್ ದ ಮಾರ್ನಿಂಗ್, ಅಥವಾ ಐ ಬ್ರಷ್ ಮೈ ಟೀತ್ ಇನ್ ದ ಮಾರ್ನಿಂಗ್. ಐ ಬ್ರಷ್ ಮೈ ಟೀತ್ ಎವ್ರಿ ಡೇ ಅಲ್ವಾ? ಸೊ ಬ್ರಷ್ ಅನ್ನೋದು ಒಂದು ನೌನು, ಒಂದು ವರ್ಬ್. ಓಕೆ, ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ವಿಚ್ ವರ್ಡ್ ಪ್ರೈಸ್ ಇಸ್ ಯೂಸ್ಡ್ ಆಸ್ ವರ್ಬ್. ನೋಡ್ಕೊಳ್ಳಿ, ನೀವು ಐಡೆಂಟಿಫೈ ಮಾಡಿ ನೋಡೋಣ.
The employees were full of praise at the company's success. ಸ್ವಲ್ಪ ಕಷ್ಟ ಇದೆ ಇದು. We praise God for all blessings. Mr. Price addressed the gathering. We give praise to God Almighty. Okay. We praise. ಅಂದ್ರೇನು? ನಾವು ದೇವರನ್ನ ಪ್ರೈಸ್ ಮಾಡ್ತೀವಿ. ಹೌದಾ? ಬ್ಲೆಸ್ಸಿಂಗ್ ಕೇಳ್ತೀವಲ್ಲ, ಅದು ಆಕ್ಷನ್ ವರ್ಡ್. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಈ ವಾಕ್ಯದಲ್ಲಿ ಲವ್ ಅನ್ನೋದನ್ನ ಹೇಗೆ ಬಳಸಿದ್ರು? ಬಹಳ ಈಸಿ ಇದು, ನೋಡ್ಕೊಳ್ಳಿ. ಲವ್ ಅನ್ನೋದನ್ನ ನೌನಾಗಿ ಬಳಸಿ ಅಂತ ಕೇಳಿದ್ದಾರೆ. ಎಲ್ಲಿ ಬಳಸಿದ್ದಾರೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ನೌನಾಗಿ ಬಳಸಿದ್ದಾರೆ? ಹೌದಾ? ನೌನು ಯಾವಾಗಲೂ ಸಾಮಾನ್ಯವಾಗಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಈ ವಾಕ್ಯದಲ್ಲಿ ನೋಡ್ಕೊಳ್ಳಿ ಎಲ್ಲಿ ಬಂದಿದೆ ಅಂತ. ಲವ್ ಈಸ್ ಎ ಕ್ವಾಲಿಟಿ. ಹೌದಾ? ಆಲ್ ಪೇರೆಂಟ್ಸ್ ಲವ್ ದರ್ ಚಿಲ್ಡ್ರನ್, ಇದು ವರ್ಬ್. ನೋಡಿ ಇಲ್ಲ ಅರ್ಥ ಮಾಡ್ಕೊಳ್ಳೋಣ. ಆಲ್ ಪೇರೆಂಟ್ಸ್ ಲವ್ ದರ್ ಚಿಲ್ಡ್ರನ್, ಕ್ರಿಯಾ ಬಂದ್ಬಿಡ್ತಲ್ಲ, ಇದು ವರ್ಬ್ ಆಯ್ತು. ಐ ಜಸ್ಟ್ ಲವ್ ಡ್ಯಾನ್ಸಿಂಗ್. ಹೌದಾ? ನೆಕ್ಸ್ಟ್, ದೇ ಲವ್ ಈಚ್ ಅದರ್, ಅದು ಕ್ರಿಯಾಪದ. ಓಕೆ, ನೆಕ್ಸ್ಟ್, ವಿ ವಾಚ್ಡ್ ವಿತ್, ಯಾವುದು? ವಾಚ್ ಅನ್ನೋದನ್ನ ಹೇಗೆ ಮಾಡಿದ್ದಾರೆ ನೋಡಿ. ವಾಚ್ ಅನ್ನೋ ವರ್ಡ್ ಇದೆಯಲ್ಲ, ಅದನ್ನ ಯಾವ ರೀತಿ ಬಳಸಿದ್ದಾರೆ? ಹೌದಾ? ವರ್ಬಾಗ್ ಎಲ್ಲಿ ಬಳಸಿದ್ದಾರೆ? ಈ ಬಹಳ ಈಸಿ ಅಲ್ವಾ? ವರ್ಬಾಗ್ ಅಂದ್ರೆ ಇಡಿ ಫಾರ್ಮ್ ಇರುತ್ತಲ್ವಾ? ಎಲ್ಲಿ ಇಡಿ ಫಾರ್ಮ್ ಇದೆ ನೋಡಿ. ವಿ ವಾಚ್ಡ್ ವಿದ್ವತ್ ಸೆಮಿನಾರ್ಸ್. ದ ಟೀಚರ್ ಹ್ಯಾಸ್ ಎ ವಾಚ್. ವಾಚ್ ಇಸ್ ಅನ್ ಎಸೆನ್ಷಿಯಲ್ ಥಿಂಗ್. ದೇರ್ ಆರ್ ಮೆನಿ ವಾಚಸ್ ಇನ್ ದಿ ಶಾಪ್. ಯಾವ್ದಪ್ಪ ವರ್ಬಾಗ್ ಯಾವ್ದು ಬಳಸಿದ್ದಾರೆ? ವಿ ವಾಚ್ಡ್ ವಿದ್ವತ್ ಸೆಮಿನಾರ್ಸ್ ಅನ್ನೋದು ಏನದು? ಅದು ಕ್ರಿಯಾಪದ. ದಟ್ ಈಸ್ ವರ್ಬ್. ಇಡಿ ಫಾರ್ಮ್ಸ್ ಅಲ್ಲಿ ಇರೋದಲ್ಲ, ವರ್ಬ್ಸ್. ಈಸಿ ಅಲ್ವಾ? ಓಕೆ, ನಾವು ಇನ್ನೊಂದು ವಾಕ್ಯ ಇದೆ. ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ವಿಚ್ ದ ವರ್ಡ್ ರಿಂಗ್ ಈಸ್ ಯೂಸ್ಡ್ ಆಸ್ ಎ ವರ್ಬ್. ಓಕೆ, ಆಸ್ ಎ ವರ್ಬ್. ಯಾವುದು? ದ ಫೋನ್ ರಿಂಗ್ಸ್. ಎಸ್ ಫಾರ್ಮ್ ಬಂದ್ರೆ ನೋಡಿ, ರಿಂಗ್ಸ್ ಅನ್ನೋದು ಎಷ್ಟು ರೀತಿನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಐಡೆಂಟಿಫೈ ಮಾಡಬಹುದು. ಎಸ್ ಫಾರ್ಮ್ ಇಂದ ಮಾಡಬಹುದು, ಇಡಿ ಫಾರ್ಮ್ ಇಂದ ಮಾಡಬಹುದು.